ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 5. ನೀವೇನಾರು ಮುಂಚಿನ ವಿಡಿಯೋಗಳು ನೋಡಿಲ್ಲ ಅಂದ್ರೆ ಫಸ್ಟ್ ಆ 4 ಪಾರ್ಟ್ಗಳು ನೋಡ್ಕೊಂಡ್ಬಿಟ್ಟು ಆಮೇಲೆ ಭಾಗ 5 ನೋಡಿ. ನಿಮ್ಗೆ ಸ್ಟೋರಿನ ಅಂತ ಅರ್ಥ ಆಗುತ್ತೆ, ಮತ್ತೆ ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ನಾನ್ ಹಾಕ್ತೀನಿ. ಇಲ್ಲ, ನಾನ್ ಹಾಕ್ತೀನಿ. ಲೋ ಪಾಪ, ಹಿಂಗಂದ್ರೆ ಹೆಂಗ್ರಲ್ಲ? ಇರೋಳೊಬ್ಳು ನಾನ್ ಹಾಕ್ತೀನಿ ಅಂತ ಇಬ್ರು ಜಗಳ ಆಡಿಕ್ತೀರಾ? ಒಂದ್ ಕೆಲಸ ಮಾಡ್ರಿ, ಇಬ್ರು ಕೂತ್ಕೊಂಡು ಇಬ್ರು ನೀವೇ ತೀರ್ಮಾನಕ್ ಬರ್ರಿ, ಯಾರು ಹಾಕ್ತೀರಾ ಅಂತ. ನಮ್ಗೇನಿಲ್ಲಪ್ಪ, ಇಬ್ರು ಒಂದೇ ಸಲ ಹುಟ್ಟಿರೋರು. ಯಾರಾದ್ರೂ ಖುಷಿನೇ, ಇದ್ರಲ್ಲೇನು ದೊಡ್ಡನು ಚಿಕ್ಕನು ಅಂತ ಏನಿಲ್ಲ. ಇಬ್ರು ಒಂದೇ ದಿನ ಹುಟ್ಟಿರೋ ನೀವಿಬ್ರು. ನೀವಿಬ್ರಲ್ಲಿ ಯಾರಾದ್ರೂ ಖುಷಿನೇ. ನಿಮ್ಮ ಅಪ್ಪಗೂ ಅಷ್ಟೇ, ಯಾರಾಗ್ಲಿ ಅವ್ರ ಇಷ್ಟ ಒಪ್ಕೊಂಡು ಯಾರಾಗ್ಲಿ ಅಂತ ಅಂದೈತಿ. ನಿಮ್ಮ ಅತ್ತಿಗೂ ಅಷ್ಟೇ ಕಣ್ರು, ನಮ್ಮನೆಗೆ ಕೊಡ್ಬೇಕು ಅವ್ರ ಮಗಳನ್ನ ಅಂತ ತುಂಬಾ ಆಸೆ. ನಮ್ಮನೆಗೆ ಒಟ್ಟಿಗೆ ಇಬ್ರಲ್ಲಿ ಯಾರು ಮಾಡ್ಕೊಳ್ರಕ್ಕ, ಮತ್ತೆ ನಿಮ್ಮ ಮನೆಗೆ ಕೊಡ್ಬೇಕು ನನ್ನ ಮಗಳನ್ನ ಅಂತ ಆಸೆ ಅಂತ ಅಂದೈತಿ. ನೀವಿಬ್ರಲ್ಲಿ ಯಾರು ಆಗ್ತಂತ ಡಿಸೈಡ್ ಮಾಡ್ಕೊಳ್ರಿ. ನಾನು ಆಗ್ತೀನಿ ಅಂತ ಕುತ್ಕೊಂಡ್ರೆ ಆಗಲ್ಲ. ಇಬ್ರಲ್ಲೊಬ್ರು ತೀರ್ಮಾನಕ್ಕೆ ಬರ್ರಿ. ನಾವ್ಗೇನು ಯಾರಾದ್ರೂ ಏನ್ ಖುಷಿನೇ ಅವ್ರಿಗೆ. ಇಲ್ಲ ಕಣಮ್ಮ, ಮಾತಾಡೋದೇನಿಲ್ಲ. ನಾನ್ ಮದ್ವೆ ಆಗ್ತೀನಿ ಪ್ರೀತಿಯ. ಇಲ್ಲ ಕಣಮ್ಮ, ನಾನ್ ಮದ್ವೆ ಆಗ್ತೀನಿ ಪ್ರೀತಿನ. ಹಿಂಗಂದ್ರೆ ಹೆಂಗ್ರಪ್ಪ ನೀವಿಬ್ರು? ಇರೋಳೊಬ್ಳು ನಾನ್ ಹಾಕ್ತೀನಿ ಯಾರಿಗೆ ಕೊಟ್ಟು ಮದುವೆ ಮಾಡೋಣ? ನೀವೇ ಇಬ್ರೊಬ್ರು ತೀರ್ಮಾನಕ್ಕೆ ಬರ್ರಿ. ನನಗೇನಿಲ್ಲಪ್ಪ, ನನ್ನ ಮಗಳನ್ನ ಈ ಮನೆಗೆ ಕೊಡ್ಬೇಕು ಅಂತ ಆಸೆ. ಎಲ್ಲ ಇಬ್ರು ಒಳ್ಳೆ ಹುಡುಗ್ರೆ, ನಮ್ಗೇನು ಭೇದ ಭಾವ ಇಲ್ಲ. ನಿಮ್ಮಿಬ್ರಲ್ಲಿ ಯಾರಾದ್ರೂ ಪರವಾಗಿಲ್ಲ, ನನ್ಗೆ ಖುಷಿನೇ. ನಮ್ಮ ಮಗಳೊಟ್ಟೆ ನಿಮ್ಮ ಮನೆ ಸೇರ್ಕೋಬೇಕು. ನೀವೇ ತೀರ್ಮಾನಕ್ಕೆ ಬರ್ರಿ ಇಬ್ರಲ್ಲೊಬ್ರು. ತಡೆಯಾಕ ಇಲ್ಲ ಅಂದ್ರೆ ಪ್ರೀತಿನೇ ಕೇಳ್ಬಿಡೋಣ, ಯಾರನ್ನ ಹಾಕ್ತಾಳೆ ಅಂತವ. ನಂದೇನಿಲ್ಲ ಕಣತೆ, ನೀವೆಲ್ಲ ಸೇರಿ ಯಾರನ್ನ ಹಾಕುವಂತಿರೋ ಅವ್ರನ್ನೇ ಹಾಕ್ತೀನಿ. ನಂದೇನಿಲ್ಲಪ್ಪ, ನನ್ನ ಮಗಳದೇನಿಲ್ಲ. ನಾವೆಲ್ಲ ದೊಡ್ಡವ್ರು ಸೇರಿ ಇವ್ರನ್ನ ಹಾಕು ಅಂದ್ರೆ ಅವ್ರನ್ನ ಹಾಕ್ತಾಳೆ. ನಮ್ಮ ಮಗಳೇನ್ ಅಂತಾನಲ್ಲ ನೋಡು. ಅವಳದೇನಿಲ್ಲ ಪಾಪ, ಒಳ್ಳೆ ಹುಡುಗಿ. ನೀವ್ ಯಾರನ್ನ ಹೇಳ್ತೀನೋ ಅವ್ರನ್ನೇ ಹಾಕ್ತೀನಿ ನಿಂತಾಳೆ. ಇವ್ರೊಬ್ರು ಅವಳು ಹಿಂಗ್ ಕಿತ್ತಾಡ್ತಾರಪ್ಪ. ಇಬ್ರೊಬ್ರು ಡಿಸೈಡ್ ಮಾಡ್ಕೇಳ್ರು, ಇಬ್ರು ಯಾರು ಹಾಕ್ತೀರಾ ಅಂತವ. ಅಲ್ಲಿ ಮತ್ತಿಗೂ ಟೈಮ್ ಆಗುತ್ತಂತೆ, ಹೋಗ್ಬೇಕಂತ ಇವತ್ತ ಊರ್ಗ್ ಹೋಗ್ಬೇಕಂತೆ. ಇವತ್ತು ತೀರ್ಮಾನ ಮಾಡ್ಕೋಬೇಕಣಮ್ಮ ಮದ್ವೆಗೆ. ಯಾರಿ ಮಾಡ್ಕೆ ತಂದ್ಕಂತೀರ ಅಂತ ಹೇಳ್ರಿ. ನಾವ್ ಮದ್ವೆ ಸಿದ್ಧತೆ ಮಾಡ್ಕೊಳ್ಳೋಣ, ಮುಂದೆ ತಿಂಗಳು ಮದ್ವೆ ಮಾಡ್ಕೊಡ್ತೀವಿ ಅಂತ ಹೇಳಿರಿ. ಅದಕ್ಕೆ ಯಾರು ಹಾಕ್ತಾನೆ ಡಿಸೈಡ್ ಮಾಡ್ಕೊಳ್ಳಿ, ಜಗಳ ಆಡಕೋಬೇಡ್ರಿ. ನಾನು ಹೇಳುವೆ ನಮ್ಮ ಅವಲಯ, ನಾನಂತೂ ಪ್ರೀತಿನೇ ಮದ್ವೆ ಆಗೋದು. ಇಲ್ಲ ಕಣಮ್ಮ, ನಾನ್ ಮದ್ವೆ ಆಗ್ತೀನಿ ಪ್ರೀತಿನ. ಅಯ್ಯೋ, ಇವ್ರಿಗೆ ಹೆಂಗ್ ಹೇಳದಪ್ಪ? ನಾನ್ ಹಾಕ್ತೀನಿ ಅಂತ ಇಬ್ರು ಜಗಳ ಆಡಿಕ್ತಾರೆ. ಏನ್ ಮಾಡದ್ರಿ ಇವ್ರು? ನೋಡ್ರಿ ಹೆಂಗ್ ಆಡ್ತಾರೆ ಅಂತವ. ನಾನ್ ಹಾಕ್ತೀನಿ ಅಂತ ಜಗಳ ಆಡ್ತಾರೆ. ಆ ಹುಡುಗಿದೇನಿಲ್ಲ ಪಾಪ. ನೀವ್ ಯಾರನ್ನ ಆಗುವಂತೆ ಅವ್ರನ್ನ ಹಾಕ್ತೀನಿ ಅಂತಾರೆ. ನಿನ್ ತಂಗಿನೂ ಅಷ್ಟೇ, ಇಬ್ರಲ್ಲಿ ಯಾರ್ಗಾರ ತಂದ್ಕೊಳ್ರಿ ಅಂತಾರೆ. ಇವ್ರಿಬ್ರು ನಾನ್ ಹಾಕ್ತೀನಿ ಅಂತ ಇಬ್ರು ಜಗಳ ಆಡ್ತಾರೆ. ಏನ್ ಮಾಡದ್ರಿ? ಒಂಚೂರು ಜೋರಾಗಿ ಹೇಳೆ. ನೀವು ಇಬ್ಬರೇ ಸರಿಯಾಗಿ ಕೇಳಲ್ಲ, ಜೋರ ಬಿಡ್ಕೋಬೇಕು. ಮತ್ತೆ ಇಬ್ರು ಸೋಮ್ನು ಭೀಮ್ನು ನಾನ್ ಹಾಕ್ತೀನಿ ಅಂತವ ಜಗಳಾಡ್ತಾವ್ರೆ. ಪ್ರೀತಿಯ ಆ ಹುಡುಗಿದೇನಿಲ್ಲ ಪಾಪ. ಪ್ರೀತಿ ನೀವ್ ಯಾರಂತ ತೋರಿಸಿದ್ರೆ ಮದ್ವೆ ಆಗ್ತೀನಿ ನಿಂತಾಳೆ. ನಿನ್ ತಂಗಿದು ಏನಿಲ್ಲ. ನಿಮ್ಮಿಬ್ರ ಯಾರ್ಯಾರು ತಂದ್ಕೊಳ್ರಿ, ನಮ್ಗೇನಿಲ್ಲ ಅಂತವ್ರೆ. ಇಬ್ರು ನಾನ್ ಹಾಕ್ತೀನಿ ಅಂತಾರೆ. ಒಬ್ರು ಯಾರಲ್ಲೊಬ್ರು ತೀರ್ಮಾನ ಮಾಡ್ಕೊಳ್ರು. ಇಬ್ರಲ್ಲೊಬ್ರು ಯಾರು ಮದ್ವೆ ಆಗ್ತೀನಿ ಅಂದ್ರೆ ಇಬ್ರು ಹಾಕ್ತೀನಿ ಅಂತಾರೆ. ಏನ್ ಮಾಡೋದೀಗ? ಹಂಗಂದ್ರೆ ಹೆಂಗಾಗುತ್ತೆ? ಇನ್ ಇಬ್ರಿಗೂ ತಂದ್ಕೊಳಕತ್ತ ಮಗನ? ಇಬ್ರಲ್ಲೊಬ್ರು ಡಿಸೈಡ್ ಮಾಡ್ಕೋಬೇಕಪ್ಪ. ಒಬ್ರಿಗೆ ತಂದ್ಕೋಬಹುದು, ಯಾರು ಅಂತ ನಂದೇನಿಲ್ಲಪ್ಪ. ಇಬ್ರಲ್ಲಿ ಯಾರು ಮದ್ವೆ ಆಗ್ರಿ, ಯಾರು ಒಬ್ರು ಡಿಸೈಡ್ ಮಾಡ್ಕೊಳ್ರಿ. ಅದೇ ಅಪ್ಪ ನಾನು ಹೇಳ್ತಾ ಇದೀನಿ. ಹಿಂಗ ಆಡ್ಕೆ ಕುತ್ಕೊಂಡ್ರೆ ಹಾಲ್ ಹಾಕೋಣ, ನಿಮ್ ಅತ್ತಿಗೆ ಬರೋ ಟೈಮ್ ಆತಂತೆ, ಊರ್ಗ್ ಹೋಗ್ಬೇಕಂತೆ. ಅದೇ ಒಂದ್ ತೀರ್ಮಾನಕ್ಕೆ ಬರ್ರಿ, ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ತಾವ್ರೆ. ಜಲ್ದಿ ಒಂದ್ ತೀರ್ಮಾನಕ್ಕೆ ಬರೋ, ಇಬ್ರು ಮಾತಾಡ್ಕೊಂಡು ಕುತ್ಕೊಂಡು ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ. ನಾನ್ ಹಾಕ್ತೀನಿ ಅಂತಾರೆ. ಇವ್ರು ಕುಟ್ಟೆ ಆಡ್ಕೆ ಕುತ್ಕೊಂಡ್ರಾಗಲ್ಲ. ಹೋಗಿ ಆ ನಿಂಗಣ್ಣ ಶಂಕರಣ್ಣ ದೊಡ್ಡರಂಗ ಜಲ ಕರ್ಕೊಂಬರೋಗು, ಅವರೇ ಬುದ್ಧಿ ಹೇಳ್ತಾರೆ ಇವ್ರಿಗೆ. ಸರಿ ಕಣೆ, ಕರ್ಕೊಂಬತ್ತೀನಿ. ಆಗ ಇದ್ಯಾಕ ಅಪ್ರೂಪಕ್ಕೆ ಕೆಂಚಾಲು ನಮ್ಮ ಮನೆ ಕಡೆಗೆ ಬರ್ತಾನಲ್ಲ? ಹಿಂಗೆಲ್ಲ ಬರೋನಲ್ಲಪ್ಪ ಒಯ್ಯ. ಅವನು ಅಷ್ಟೇ, ಹಂಗೆಲ್ಲ ಬರಲ್ಲ. ಸುಮಾರು ತಿಂಗಳೇ ಆಯ್ತು ನಮ್ಮ ಮನೆ ಕಡೆಗೆ ಬಂದು. ಯಾಕ ಬರ್ತಾನ ಈ ಕಡೆಗೆ? ಓ, ಏನ್ ಕೆಂಚಾಲು ಅಪ್ರೂಪಕ್ಕೆ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟೆ? ಅಜ್ಜಿ, ಒಂಚೂರು ಮಂತಕ್ ಬರ್ಬೇಕು ಕಣಜ್ಜಿ ನೀನು. ಇದೇನ್ ಕೇಳೋದೆಲ್ಲ, ಇರೋ ಹತ್ರಕ್ಕೆ ಹೋಗ್ತೀನಿ. ಏನಪ್ಪ? ಕಡ್ರಾಗಜ್ಜಿ, ಒಂಚೂರು ಮಂತಕ್ ನಡಿ ಅಜ್ಜಿ. ಇಲ್ಲಿ ನಮ್ಮ ಹುಡುಗರ್ಗೆ ಇಬ್ರಿಗೂ ಬುದ್ಧಿ ಹೇಳಿ ಒಂಚೂರು ನ್ಯಾಯ ತೀರ್ಮಾನ ಮಾಡ್ಬೇಕು ಕಣಜ್ಜಿ. ನಮ್ಮ ತಂಗಿ ಮಗಳು ಇಬ್ರು ನಾನ್ ಮದ್ವೆ ಆಗ್ತೀನಿ ಅಂತ ಕೂತವ್ರಿ. ಎಷ್ಟು ಹೇಳಿದ್ರು ಕೇಳ್ತಾಳೆ. ಇಬ್ರಲ್ಲೊಬ್ರು ಡಿಸೈಡ್ ಮಾಡ್ಕೊಳ್ರು, ಯಾರು ಒಬ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನೀವು ಇಬ್ರಲ್ಲಿ ಯಾರಿಗಾರು ಸರಿ, ನಮ್ಗೇನು ಇಬ್ರು ಒಳ್ಳೆ ಹುಡುಗರು ಯಾರಿಗಾರು ಮಾಡ್ಕೊಳ್ರಿ ಅಂತವ್ರೆ. ಒಂದ್ ತೀರ್ಮಾನಕ್ಕೆ ಬರೋ, ಮುಂದಿನ ತಿಂಗಳು ಮದುವೆ ಮಾಡಿ ಕೊಡ್ತೀವಿ ಅಂತವ್ರೆ ಅಂತ ಹೇಳಿದ್ರೆ ಇಬ್ರು ನಾನು ಹಾಕ್ತೀನಿ ಅಂತ ಕೂತಾರೆ. ಒಂದಿಷ್ಟು ಬುದ್ಧಿ ಹೇಳ ಬಾ, ತೀರ್ಮಾನ ಮಾಡಿ ಬಾ ಇಲ್ಲಿ. ಏನ್ ಕೆಂಚಾಲು ಅದೇನ್ ಸರಿಯಾಗಿ ಕೇಳಲ್ಲಪ್ಪ. ಅದೇನ ತೀರ್ಮಾನ ಹುಡುಗರು ಜಗಳ ಅಂತೀಯಪ್ಪ, ಅದೇನಪ್ಪ ಅಂತ ಜೋರಾಗಿ ಹೇಳು. ನಮ್ಮ ಹುಡುಗರು ಇಬ್ರು ನನ್ನ ತಂಗಿ ಮಗಳನ್ನ ನಾನ್ ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಅಂದ್ಬಿಟ್ಟು ಜಗಳ ಆಡ್ತಾ ಬಿದ್ದವ್ರೆ ಇಬ್ರು. ಬಂದೊಂದಿಷ್ಟ ಬುದ್ಧಿ ಹೇಳ್ಬಾ, ಇಬ್ರಿಗೂ ತೀರ್ಮಾನ ಮಾಡ್ಬಾ. ಓ, ಅರ್ಥ ಆಯ್ತು ಬಿಡು. ನಡಿ ಬರ್ತೀನಿ. ಅಯ್ಯೋ, ಎಲ್ಲಾರ ಮಲ್ಲ ಇದ್ದಿದ್ದೆ ನಡಿಯಪ್ಪ. ಅದೇನೋ ಹೇಳ್ತಾರಲ್ಲ, ಹುಡ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಗಳಂದಂಗೆ ಎಲ್ಲಾರ ಮಲ್ಲೂ ಅಷ್ಟೇ. ದೊಡ್ಡರಾದ್ಮೇಲೆ ಆಸ್ತಿಗೆ, ಜಮೀನಿಗೆ, ಮನೆಗೆ ಜಗಳ ಆಡದಿದ್ದೆ. ಓ, ಇಬ್ರು ನಿಮ್ಮ ಮಕ್ಳೀಗ ಜಮೀನಿಗೆ ಜಗಳ ಆಡ್ತಾವ್ರೇನು? ನಡಿ ಬರ್ತೀನಿ, ಇಬ್ರಿಗೂ ಮಕ್ಕಳು ಬುದ್ಧಿ ಹೇಳಿ ಬರ್ತೀನಿ. ಓ ಪಾಪ, ನೀವಿಬ್ರು ಹಿಂಗ ಆಡ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ನಿಮ್ ಅತ್ತಿಗೂ ಟೈಮ್ ಆತಂತೆ, ಹೋಗ್ಬೇಕಂತೆ ಊರ್ಗೆ. ಫಸ್ಟ್ ಒಂದ್ ತೀರ್ಮಾನಕ್ಕೆ ಬರೀ, ಇಬ್ರು ಕೂತ್ಕೊಂಡ್ ಮಾತಾಡಿ. ಹುಡುಗಿ ಇಬ್ರಲ್ಲಿ ಯಾರು ಆಗ್ತೀನಿ ಅಂದೇನಿಲ್ಲ. ನೀವ್ ಯಾರು ತೋರ್ಸಿ ಮದ್ವೆ ಆಗ್ತೀನಿ ಅಂತ. ನಿಮ್ಮ ಅತ್ತೆ ಇಬ್ರಿಗೆ ಯಾರಿಗಾರ ಪರವಾಗಿಲ್ಲ. ಇಬ್ರು ಒಳ್ಳೆ ಹುಡುಗರೇ, ಯಾರು ಮದ್ವೆ ಆಗಲಿ ಅನ್ನತ್ತೆ. ತೀರ್ಮಾನಕ್ಕೆ ಬರ್ರಿ.
ಒಂದ್ ಹುಡುಗಿ ಈ ಹುಡುಗಿ ನೀವು ಒಬ್ರು ಮದ್ವೆ ಆರಿ, ಇನ್ನೊಂದು ಹುಡುಗಿ ನೋಡ್ತಂದು ಮದುವೆ ಮಾಡಿ ರಾತ್ತಿ. ಏನ್ ಹುಡುಗಿರ್ಗೆ ಬರುವ ಪ್ರಪಂಚದ ಮೇಲೆ ಹುಡುಗಿರೇ ನಿಲ್ವಾ? ಈ ಹುಡುಗಿ ಹಂಗೆ ಒಳ್ಳೆ ಹುಡುಗಿ ತಂದು ಮದುವೆ ಮಾಡಿ ರಾತ್ತಿ. ಇಬ್ಬರೊಬ್ರು ಡಿಸೈಡ್ ಮಾಡ್ಕೊಳ್ರಿ ಬೇಗ. ನಾನ್ ಆಗ್ತೀನಿ ಕಣ್ ನಿಂಗಜ್ಜ. ಬೇಕಾದ್ರೆ ಇವನಿಗೆ ಬೇರೆ ಹುಡುಗಿ ತಂದು ಮದುವೆ ಮಾಡ್ರಿ, ನಾನ್ ಪ್ರೀತಿನೇ ಆಗ್ತೀನಿ. ಯಾಕೆ? ನೀನೇ ಬೇಕಾದ್ರೆ ಬೇರೆ ಹುಡುಗಿ ಮದ್ವೆ ಆಗು, ನಾ ಪ್ರೀತಿನೇ ಮದ್ವೆ ಆಗೋದು. ಲೋ ಹುಡುಗ್ರ, ಹಿಂಗಂದ್ರೆ ಹೆಂಗ್ರು? ಇಬ್ರು ಒಂದೇ ಹುಡುಗಿ ಬೇಕು ಅಂದ್ರೆ ಏನ್ ಇಬ್ರಿಗೂ ಕೊಟ್ಟು ಮದುವೆ ಮಾಡಕತ್ತ ಒಂದೇ ಹುಡುಗಿಯ? ಹುಡುಗಾಟ ಆಡ್ತೀರೇನ್ರು? ಇಬ್ರಲ್ಲ ತೀರ್ಮಾನ ಮಾಡ್ಕೊಳ್ರಿ, ಇಬ್ರಲ್ಲೊಬ್ರು ಯಾರು ಆಗ್ತೀರ ಅಂತವ. ಹಿಂಗ ಆಡ್ಕೊಂಡು ಕುತ್ಕೊಂಡ್ರೆ ಹಾಲ್ ಹಾಕೋಣ. ಇದ್ರಂಗೆ ಒಳ್ಳೆ ಹುಡುಗಿ ತಂದು ಮದುವೆ ಮಾಡಿ ರಾತ್ತಿ. ಡಿಸೈಡ್ ಮಾಡ್ಕೊಳ್ರಿ. ಇರು ದೊಡ್ಡರಂಗಜ್ಜ ಬರ್ತೈತಿ. ದೊಡ್ಡರಂಗಜ್ಜ ಆದ್ರೆ ಇಬ್ರಿಗೂ ಸರ್ರೆ ಬೈದ್ ಬುದ್ಧಿ ಹೇಳಿ ಒಂದ್ ತೀರ್ಮಾನ ಮಾಡತ್ತೆ. ನೋಡ್ ದೊಡ್ಡರಂಗಜ್ಜಿ ಹುಡುಗರ್ನ. ನನಗೆಲ್ಲ ಗೊತ್ತೈತ್ ಕಣ್ಣಿಂಗ. ನನಗೆ ಕೆಂಚಲೆಲ್ಲ ಹೇಳನೆ, ನಾನ್ ಮಾತಾಡ್ತೀನಿ, ನೀ ಬಾಯ ಮುಚ್ಕೊಂಡು ಸುಮ್ನಿರು. ಏನ್ರಪ್ಪ ಹುಡುಗರ, ಇನ್ನು ಆ ಕುಡ್ದಿರ ತುಟ್ಟಿನೇ ಒಣಗಿಲ್ಲ. ಅಲ್ಲ ಇಬ್ರು ಜಗಳಕ್ಕೆ ಬಿದ್ದಿದ್ರಾ? ಇವಾಗ ಏನು, ಮೇಲ್ಗಡೆ ಬಾಗುದ್ನೆಲ್ಲ ನೀನ್ ತಗ, ಕೆಳಗಡೆ ಬಾಗುದ್ನೆಲ್ಲ ಅವನ್ ತಗೊಳ್ಳಿ. ಏನಪ್ಪ ಸೋಮ, ಮೇಲ್ಗಡದೆಲ್ಲ ನಿಂದು, ಕೆಳಗಡೆದೆಲ್ಲ ಅವಂದು, ಅಷ್ಟೇ ಅಪ್ಪ. ಇದೇನಪ್ಪ ಇದು? ಈ ದೊಡ್ಡರಂಗಜ್ಜಿ ಹಿಂಗಂತೈತೆ, ಮೇಲ್ಗಡೆ ನೀನ್ ತಗೊಂಬಿಡು ಕೆಳಗಡೆ ನೀನ್ ತಗೊಂಬಿಡು ಅಂತವ. ಇದೇನ್ ಮಾತಾಡ್ತೈತಪ್ಪ ಇವಜ್ಜಿ? ಏನಪ್ಪ ಕೆಂಚಲು, ನಾನು ಹೇಳಿದ್ ಸರಿನಾ? ನಿಂದು 2 ಶೀಲ ಐತಿ ಜಮೀನು, ಮೇಲ್ಗಡೆ 1 ಶೀಲ ಐತಿ, ಕೆಳಗಡೆ 1 ಶೀಲ ಐತಿ. ನಾನು ನೋಡಿದೀನಿ. ಎರಡು ಎಕರೆ ಬರ್ತವೆ. ಮೇಲ್ಗಡೆ ಶೀಲ ಸೋಮ್ ತಗೊಳ್ಳಿ, ಕೆಳಗಡೆ ಶೀಲ ಭೀಮ್ ತಗೊಳ್ಳಿ, ಅಷ್ಟೇ ಅಪ್ಪ. ಇಬ್ರಿಗೂ 2 ಎಕರೆ ಸಿಗುತ್ತೆ. ಯಾಕಿಂಗ್ ಜಗಳ ಆಡ್ತೀರಾ? ಯಾಕಿಂಗ್ ಹೊಡೆದಾಡ್ತೀರಾ? ಇನ್ನು ಹಾಲು ಕುಡ್ದಿರ ಇದೇ ಒಣಗಿಲ್ಲ ಅಲ್ಲ, ಜಗಳ ಆಡ್ತಾ ಕೂತವ್ರೆ. ಜಗಳ ಆಡ್ಬಿಟ್ರಾಗೆ ಇಬ್ರಿಗೂ ಸದ್ದು ಬಿಡ್ತೀನಿ ಅಷ್ಟೇ. ಇದೇನಪ್ಪ ಇದು? ಈ ವಜ್ಜಿ ತಲೆ ಕೆಟ್ಟದ್ರಂಗೆ ಏನಾರ ಮಾತಾಡ್ತೈತಲ್ಲಪ್ಪ. ನಾ ಮಾತಾಡ್ತಿರೋ ಟಾಪಿಕ್ ಯಾವುದು, ಈ ವಜ್ಜಿ ಮಾತಾಡ್ತಿರೋ ವಿಷಯ ಯಾವುದು, ಒಂದಕ್ಕೊಂದು ಲಿಂಕ್ ಇಲ್ವಲ್ಲಪ್ಪ. ನಾವ್ ನೋಡ್ರಿ ಮದ್ವೆ ಮಾತಾಡ್ತಾ ಇದೀವಿ, ಈ ವಜ್ಜಿ ಬಂದು ಜಮೀನ್ ಮಾತಾಡ್ತೈತಿ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇಂಥ ವಜ್ಜಿ ಹೋಗಿ ತೀರ್ಮಾನ ಮಾಡಕ್ ಕರ್ಕೊಂಡ್ ಬಂದವರಲ್ಲಪ್ಪ. ಅಯ್ಯೋ ದೊಡ್ಡರಂಗಜ್ಜಿ, ನಿಂದೇನ ಮಧ್ಯದಲ್ಲೇ? ಇದೇನ್ ದೊಡ್ಡರಂಗಜ್ಜಿ ಅರ್ಥವಿಲ್ದಂಗ ಏನೋ ಮಾತಾಡ್ತೀಯ? ಮೇಲ್ಗಡೆ ಜೀವನ್ ತಾಳಿ ಕೆಳಗಡೆ ಜೀವನ್ ತಾಳಿ ಅಂತವ. ಇದೇನ ಹಿಂಗ್ ಮಾತಾಡ್ತೀಯ? ನಾನ್ ಹಿಂಗ್ ಕರ್ಸಿರೋದು ಇಬ್ರಿಗೂ ಬೈದ್ ಬುದ್ಧಿ ಹೇಳ್ಬಿಟ್ಟು ಇಬ್ರೊಬ್ರು ಡಿಸೈಡ್ ಮಾಡ್ಲಿ ಬೇಗ ಯಾರ್ ಮದ್ವೆ ಆಗ್ತಾರ ಪ್ರೀತಿ ಅಂದ್ಬಿಟ್ಟು ಬೈದ್ ಬುದ್ಧಿ ಹೇಳಿ ಅಂತ ಕರ್ಸಿರ್. ನೀನ್ ನೋಡ್ರಿ ಹಿಂಗ್ ಮಾತಾಡ್ತಲ್ಲ ಜಿ. ಅರ್ಥವಾತು ನೀನ್ ಏನ್ ಹೇಳ್ತಿದ್ಯಾ ಅಂತವ. ಕೆಳಗಡೆ ಒಂದಿಷ್ಟು ಜಾಸ್ತಿ ಐತೆ, ಅದನ್ನ ಭೀಮು ಕೊಡೋಣ, ಮೇಲ್ಗಡೆ ಒಂಚೂರ್ ಕಮ್ಮಿ ಐತೆ, ಅದು ಸೋಮ ಕೊಡೋಣ ಅಂತಿದ್ಯಾ? ಸರಿ ಬಿಡು, ಹಂಗೆ ಮಾಡೋಣ. ಅಯ್ಯೋ ಈ ವಜ್ಜಿಗೆ ತಲೆಗಿಲ್ ಕೆಟ್ಟತ್ತನಪ್ಪ. ನಾನೊಂದೇಳ್ರಿ ಅವಜ್ಜಿ ಒಂದ್ ಮಾತಾಡ್ತಲ್ಲ, ಹೋಗಿ ಈ ವಜ್ಜಿ ಯಾಕೆ ಕರೆಯ ಕಳ್ಸಿನಪ್ಪ ನಾನು? ಈಗ ಒಂದ್ ಕೆಲಸ ಮಾಡೋಣ, ನಿಮ್ಮ ಅಮ್ಮ ಹೇಳ್ದಂಗೆ ಮಾಡೋಣ. ನಿಮ್ಮ ಅಮ್ಮನ ಆಸೆ ಯಾಕೆ ಕಳೆಯೋಣ? ನಿನಗಾಗ್ಲೇ ಮೇಲ್ಗಡೆ ತಗ ಅಂತ ಹೇಳಿದ್ನಲ್ಲ, ನೀನು ಕೆಳಗಡೆ ತಗ. ನಿನ್ಗೆ ಕೆಳಗಡೆ ತಗ ಅಂತ ಹೇಳಿದ್ನಲ್ಲ, ನೀನೇ ಮೇಲ್ಗಡೆ ತಗೊಂಬಿಡು. ಅಷ್ಟೇ. ಏನಪ್ಪ ಕೆಂಚಲು, ನಾನು ಹೇಳಿ ಸರಿನಾ? ಅದೇನ್ ಹೇಳ್ತೀರಿ ಏನೋ ಗೊತ್ತಿಲ್ಲ ಕಣಜಿ, ನಂಗಂತೂ ಕಿವಿ ಸರಿಯಾಗಿ ಕೇಳದ. ನೀನ್ ಹಂಗೆ ಹೇಳ್ತೀಯ, ಹಂಗ ನೀನ್ ಹೇಳಿದ್ದೆ ಸರಿ. ಇದೇನಪ್ಪ ಇದು? ನಮ್ಮ ಅಪ್ಪನು ಸರಿ ಅಂತೈತಲ್ಲಪ್ಪ, ತಲೆ ಕೆಟ್ಟದ್ರಂಗೆ. ಇದೇಂದ್ರ ಅಣ್ಣ ಇದು ವಜ್ಜಿ ತಲೆ ಕೆಟ್ಟದ್ರಂಗೆ ಏನೋ ಮಾತಾಡ್ತಾರ. ನನಗೂ ಅದೇ ಗೊತ್ತಾಗ್ತಿಲ್ಲ ಕಣಮ್ಮ. ನಾವೇನ್ ಮಾತಾಡ್ತಿರೋದು ಮದ್ವೆ ವಿಷಯವ, ನಿಮ್ಮ ಮಗಳು ಮದ್ವೆ ವಿಷಯ ಮಾತಾಡ್ತಿದೀವಿ. ಈ ವಜ್ಜಿ ಬಂದ್ಬಿಟ್ಟು ಮೇಲ್ಗಡೆ ನೀನ್ ತಗ ಕೆಳಗಡೆ ಜೀವನ್ ತಾಳಿ ಅಂದ್ಬಿಟ್ಟು ಏನೋ ಮಾತಾಡತ್ತಪ್ಪ, ಜಮೀನ್ ವಿಚಾರ ಎಲ್ಲ ಮಾತಾಡ್ತೈತಿ. ಈ ವಜ್ಜಿ ಸಾಮಾನ್ಯಕ್ಕೆ ವಜ್ಜಿ ಸರಿಯಾಗಿ ಕಿವಿ ಕೇಳಲ್ಲ ಅಂತ ಕಾಣುತ್ತೆ. ಜಮೀನ್ ಜನ ಮಾತಾಡ್ತಾವ್ರೆ, ಜಮೀನ್ ವಿಚಾರಕ್ಕೆ ಜಗಳ ಆಡ್ತಾವ್ರಿ ಹುಡುಗರು ಅಂದ್ಬಿಟ್ಟು ಹಂಗಂತ ಹೇಳ್ತೈತಿ. ದೊಡ್ಡರಾಜಿ ನಿಂದೆಲ್ಲ ನಿಂಗ ಮದ್ಯವ ಇವನೊಬ್ಬ, ನಂದೆಲ್ಲಿರ್ಲಿ ನಂದಗೋಪ ಅಂತ ಮಧ್ಯಕ್ಕೆ ಬಂದ್ಬಿಡ್ತಾನೆ ಕಡ್ಡೆಲ್ಲ ಆಡ್ಸಂಡು. ನನಗೆ ಗೊತ್ತಾಗಲ್ಲ ಹೆಂಗ್ ಮಾತಾಡ್ಬೇಕು ಅಂತ. ಏನು ಅಲ್ಲ ಕಣಜಿ, ನಿಂಗೆ ತಲೆಗೆಲ್ ಕೆಟ್ಟೈತನಜಿ. ಒಳ್ಳೆ ತಲೆ ಕೆಟ್ಟದ್ರಂಗೆ ಏನೋ ಮಾತಾಡ್ತಿಲ್ಲ ಜಿ. ಇವ್ರು ಕರ್ಸಿರೋದು ಇವ್ರಿಬ್ರು ಮಕ್ಳುವ. ಹುಡುಗಿ ಮದ್ವೆ ಆಗ್ಬೇಕು, ನಾನ್ ಮದ್ವೆ ಆಗ್ತೀನಿ ಅಂತ ಕೂತವ್ರಿ. ಅದಕ್ಕೆ ಇಬ್ರಿಗೂ ಬೈ ಬುದ್ಧಿ ಹೇಳಿ ಯಾರೋ ಒಬ್ರು ಮದ್ವೆ ಹಾಕಿ ಒಪ್ಕೇಳ್ರಿ, ಒಬ್ರು ಮಾತ್ರ ಡಿಸೈಡ್ ಮಾಡ್ಕೇಳ್ರಿ ಅಂದ್ಬಿಟ್ಟು ಅಂದ್ಬಿಟ್ಟು ಇನ್ನ ಬುದ್ಧಿ ಹೇಳಿ ಅಂತ ಕರ್ಸಿರೋದು. ಅದನ್ನ ಬಿಟ್ಬಿಟ್ಟು ನೀನು ಏನೋ ತಲೆ ಕೆಟ್ಟದ್ರಂಗೆ ಮೇಲ್ಗಡೆ ಜೀವನ್ ತಾಳಿ ಕೆಳಗಡೆ ಜೀವನ್ ತಾಳಿ, ಆ ಜಮೀನ್ ಇವನ್ ತಾಳಿ ಈ ಜಮೀನ್ ಇವನ್ ತಾಳಿ ಅಂತ ಏನೋ ಮಾತಾಡ್ತೀರಾ? ಗೊತ್ತಾಯ್ತು ಬಿಡು ಏನ್ ಹೇಳ್ತಿದ್ಯಾ ಅಂತವ. ಇರು, ಇವೆಲ್ಲ ತೀರ್ಮಾನ ಮುಗ್ದೋತ್ತ? ನನಗೇನ್ ಗೊತ್ತಾಗಲ್ವಾ ಇಂತ ಎಷ್ಟ್ ತೀರ್ಮಾನ ಮಾಡಿಲ್ಲ, ಎಷ್ಟ್ ನ್ಯಾಯ ಮಾಡಿಲ್ಲ? ನನಗೇನ್ ಗೊತ್ತಾಗಲ್ವಾ? ಈ ಅಪ್ಪ ಅಮ್ಮಗೆ ಏನು ಇವ್ರಿಬ್ರು ಕೊಟ್ಬಿಟ್ಟು ಅಪ್ಪ ಅಮ್ಮಗೆ ಏನ್ ಮಾಡ್ತಾರೆ, ಅವ್ರ ಜೀವನಕ್ಕೆ ಏನ್ ಮಾಡ್ತಾರೆ ಅಂತ ಹೇಳ್ತಿದ್ಯಲ್ವಾ? ಇರು, ನನಗೂ ಗೊತ್ತೈತೆ, ನಾನ್ ತೀರ್ಮಾನ ಮಾಡ್ತೀನಿ. ಏನ್ ಇವ್ರಿಬ್ರಿಗೂ ಕೊಟ್ಬಿಟ್ಟು ಇವ್ರು ಅಪ್ಪ ಅಮ್ಮನೆ ಮಣ್ತೀನಿ ಅಂತ ಹೇಳ್ತೀನ? ಖಂಡಿ ತೀರ್ಮಾನ ಮಾಡ್ತೀನಿ, ಒಂದು ಇದಾಗ್ತೀನಿ, ಅವ್ರಿಗೆ ಷರತ್ತು ಹಾಕ್ತೀನಿ. ಇವರಿಬ್ರು ಅವ್ರ ಅಪ್ಪ ಅಮ್ಮಗೆ ವರ್ಷಕ್ಕೆ ಇಷ್ಟು ಬೆಲೆ ಕೊಡ್ಬೇಕು, ಇಷ್ಟು ಕಾಯಿ ತಂದು ಕೊಡ್ಬೇಕು, ಇಷ್ಟು ದುಡ್ಡು ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ಇರು. ಈ ವಜ್ಜಿಗೆ ಕಿವಿ ಕೇಳಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಾವೊಂದ್ ಮಾತಾಡ್ರೆ ಆ ವಜ್ಜಿ ಒಂದ್ ಅರ್ಥ ಮಾಡ್ಕೊಂತೈತಿ. ಹೋಗಿ ಅಂತ ಕರ್ಕೊಂಡ್ಬಿಟ್ಟಪ್ಪ ತೀರ್ಮಾನ ಮಾಡಕ್ಕೆ.